ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲಾದ್ಯಂತ ಗುರುವಾರ ಕ್ರೈಸ್ತರ ಚರ್ಚ್ಗಳಲ್ಲಿ ಮೊಂತಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಮೊಂತಿ ಹಬ್ಬದ ಆಚರಣೆ ಮಹತ್ವದಲ್ಲಿ ದೇವಪುತ್ರ ಯೇಸು ಕ್ರಿಸ್ತರಿಗೆ ಭೂಮಿಯ ಅವತಾರಕ್ಕೆ ಅವಕಾಶ ಕಲ್ಪಿಸಿದ ಮಹಾಮಾತೆ ಮೇರಿಯಮ್ಮನ ಜನ್ಮದಿನವಾಗಿದ್ದು, ಈ ಹಿನ್ನೆಲೆಯ ಚರ್ಚ್ಗಳಲ್ಲಿ ಬಲಿಪೂಜೆ, ಹೊಸತನೆ ವಿತರಣೆ, ಮೆರವಣಿಗೆ, ಪುಷ್ಪಾರ್ಚನೆ ಮೂಲಕ ಮೇರಿ ಮಾತೆಗೆ ನಮನ ಮುಂತಾದ ಧಾರ್ಮಿಕ ವಿಧಿಗಳು ನಡೆಯಿತು. ಮೊಂತಿ ಫೆಸ್ಟ್ನ ಪೂರ್ವಭಾವಿಯಾಗಿ ಗರ್ಜಿಗಳಲ್ಲಿ 9 ದಿನಗಳ ನೊವೆನ ಪ್ರಾರ್ಥನೆ ನಡೆಯುತ್ತದೆ. ಮಾತೆ ಮೇರಿಗೆ ಪುಷ್ಪಗಳನ್ನು ಅರ್ಪಿಸಿ ಗಾಯನಗಳೊಂದಿಗೆ ಸ್ತುತಿಸಲಾಗುತ್ತದೆ.